ರವಿ ಡಿಪಿ ಚಿತ್ರಾಪುರ ರೆಡ್, ನವರಾಜ್ ಶಿವಾಜಿ ಫಿಸಿಕಲ್ ಬ್ಲೂ. ಅದಾದ್ಮೇಲೆ ರಕ್ಷಿತ್ DVH ದಟಲ್ಕಾಡು ರೆಡ್. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ನಿರೂಪಿಸಿದಂತಹ ರಾಜೇಶ್ ಪುತ್ರನ್ ಇವರಿಗೂ ಕೂಡ ಧನ್ಯವಾದ ನಡೆಸುತ್ತಾ ಇವರಿಗೆ ಅಧ್ಯಕ್ಷರಾದ ಜೀಶನ್ ಅಲಿ ಅವರು ಸ್ಮರಣಿಕೆ ನೀಡಬೇಕಾಗಿ ಗೌರವಿಸುತ್ತೇವೆ. ಇನ್ನು 84 kg ವಿಭಾಗದ ಕುಸ್ತಿಪಟುಗಳು ಸಹ ತಯಾರಲ್ಲಿರ್ತಕ್ಕದ್ದು. ಅದರಲ್ಲಿ ಮೊದಲನೇದಾಗಿ ನಟರಾಜ್ ಶಿವಾಜಿ ಫಿಸಿಕಲ್, ಘನಶ್ಯಾಮ್ ಆಂಜನೇಯ ಶಶಿಯತ್ಲು. ಅದಾದ ನಂತರ ಎಲ್ಲರೂ ಸಹ ಕುಸ್ತಿಯನ್ನು ರೆಡಿ ಆಗಬೇಕು. 84 kg, ಅದೇ ರೀತಿ ಪ್ಲಸ್ 84 kg ವಿಭಾಗದ ಕುಸ್ತಿಪಟುಗಳು ಸಹ ತಯಾರಲ್ಲಿರ್ತಕ್ಕದ್ದು. ನೆಕ್ಸ್ಟ್ ರವಿ ಡಿಪಿ ಚಿತ್ರಾಪುರ ರೆಡ್, ನವರಾಜ್ ಶಿವಾಜಿ ಫಿಸಿಕಲ್ ಬ್ಲೂ. ಕುಸ್ತಿ ಪ್ರಾರಂಭವಾಗಿದೆ. ಈಗ ತುಳುನಾಡ ಕೇಸರಿ ವಿಭಾಗದ 2ನೇ ಕುಸ್ತಿ ಇದು. ಇಬ್ಬರು ಸಹ ನುರಿತ ಕುಸ್ತಿ ಪೈಲ್ವಾನರುಗಳು. ನೆಕ್ಸ್ಟ್ ರಕ್ಷಿತ್ ದಟಲ್ಕಾಡು, ಅನೀಶ್ ಆಂಜನೇಯ ಶಶಿತ್ಲು. ರೆಡಿಯಾಗಿ ಬರ್ಬೇಕು ನೀವು. ಎರಡು ಅಂಕ ನೀಲಿಪಟ್ಟಿ ಅವರಿಗೆ, 2 ಅಂಕ ನೀಲಿಪಟ್ಟಿ ಅವರಿಗೆ. ಕಾಸ್ಟ್ ನೋಡಿ, ಚೇರ್ ಮಗ್ ಕೂರ್ಬೇಕು ದಯವಿಟ್ಟು. ಯಾರು ಕೋಚ್ ಮಾಡ್ತೀರಿ ಚೇರ್ ಮಗ್ ಕೂತು ಮಾಡಿ. ಆಮೇಲೆ ಅವ್ರ ಜೊತೆಗೊಬ್ಬರು ಅಸಿಸ್ಟ್ ಮಾಡಲಿಕ್ಕೆ ಹಿಂದ್ಗಡೆ ಇರ್ಬೇಕು ನೀವು. ಅದು ರೆಸ್ಟ್ ಟೈಮ್ ಕೊಟ್ಟಾಗ ನೀರು ಕೊಡಲಿಕ್ಕೆ, ನೀರನ್ನು ಕೊಡುವಾಗ ನೀರು ಪ್ಯೂರ್ ನೀರಾಗಿರಬೇಕು, ಪ್ಯೂರಿಟಿ ಇರ್ಬೇಕು. ಅದ್ರಾಗೆ ಗ್ಲುಕೋಸ್ ಕುಡ್ದೆ ಅದು ಕುಡ್ದೆ ಇದು ಕುಡ್ದೆ ಅಂತ ಅನ್ನಂಗಿಲ್ಲ. ಇಲ್ಲಿ ನೀರು ಮಾತ್ರ ಇದೆ. ರಕ್ಷಿತ್ DVH ದಟಲ್ಕಾಡು. ನೆಕ್ಸ್ಟ್ ಬರ್ಬೇಕು ಅನೀಶ್ ಆಂಜನೇಯ ಶಶಿತ್ಲು. ಬರ್ಬೇಕು ನೀವು ರೆಡಿಯಾಗಿ. ನೀಲಿ ಅವರಿಗೆ ಒಂದು ವಾರ್ನಿಂಗ್ ಇದೆ ಕೋಚ್. ವಾರ್ನಿಂಗ್ ನೀಲಿ ಅವರಿಗೆ. ನೋಡಿ, ನೀಲಿ ಕುಸ್ತಿ ಆಡಲಿಕ್ಕೆ ಅವರಿಗೆ ಆಕ್ಟಿವ್ ಪೀರಿಯಡ್ ಅಂತ ಕೊಡಲಾಗಿದೆ. ಈ ಒಂದು ಮತ್ತೆ 2 ಅಂಕ ನೀಲಿ ಪಟ್ಟಿ ಅವರಿಗೆ. ಈಗ ಕಂಟಿನ್ಯೂ ಮಾಡ್ಬಿಡಿ. 0-4 ಸ್ಕೋರ್. ಈಗ ಆಕ್ಟಿವ್ ಪೀರಿಯಡ್ ಅಂತ ಕೊಟ್ಟಿದ್ವಿ, ಅದರೊಳಗಡೆ 2 ಪಾಯಿಂಟನ್ನು ತಗೊಂಡಿದ್ದಾರೆ ಅವರು. ಕುಸ್ತಿ ನೆಕ್ಸ್ಟ್ ಕಂಟಿನ್ಯೂ ಆಗ್ತದೆ. ಅಲ್ಲಿ ಟೈಮ್ ಇರಲ್ಲ, ಅಲ್ಲಿ ಕುಸ್ತಿ ಕಂಟಿನ್ಯೂ ಆಗ್ತದೆ. ಸ್ಕೋರ್ 0-4. ಬ್ಯಾಲ್ ಹಿಡಿಬಾರ್ದು ನೋಡಿ, ರೆಫ್ರಿಗಳು ಹೇಳ್ತಿದ್ದಾರೆ ಬ್ಯಾಲ್ ಹಿಡಿಬಾರ್ದು. ಮೂರು ನಿಮಿಷದ ಸಮಯ ಮುಕ್ತಾಯವಾಗಿದೆ ನೋಡಿ. ಮೈ ವರ್ಷಗಳು ಬರೀ. ನೆಕ್ಸ್ಟ್ ರಕ್ಷಿತ್ DVH ದಟಲ್ಕಾಡು. ರಕ್ಷಿತ್ ಎಲ್ಲದಿರಿ? ಬನ್ನಿ ಒಳಗಡೆ ಬನ್ನಿ.
ನೋಡಿ ಆ ಥ್ರೋಗೆ 4 ಅಂಕ, ಆ ಥ್ರೋಗೆ 4 ಅಂಕ ಸಿಕ್ಕಿದೆ ಅಲ್ಲಿ. ಸ್ಕೋರ್ 0-8. ನೋಡಿ ಇಬ್ಬರು ಸಹ ನುರಿತಂತ ಕುಸ್ತಿಪಟುಗಳು, ಇಬ್ಬರು ಸಹ ಟೈಟ್ಲ್ ಅನ್ನ ಪಡ್ಕೊಂಡಂತ ಕುಸ್ತಿಪಟುಗಳು. ಅಂದ್ರೆ ಬೇರೆ ಬೇರೆ ವಿಭಾಗದಲ್ಲಿ ಟೈಟಲ್ ಅನ್ನ ಪಡೆದಂತ ಕುಸ್ತಿಪಟುಗಳು ಇಬ್ರು. ಎರಡು 8 ಸ್ಕೋರ್, 4-8. ಸ್ಕೋರ್ 4-8. ಚೇರ್ ಮಕ್ ಕೂರ್ಬೇಕು ಇವ್ರೆ, ಒಬ್ರು ಯಾರಾದ್ರು ಚೇರ್ ಮಕ್ ಕೂರಿ ಕೂತ್ಕೊಂಡು ಮಾತಾಡಿ. ಸ್ಕೋರ್ 4-8. ಸ್ಟೆಪ್ ಔಟ್, ಮತ್ತೊಂದು ಅಂಕ. 4-9 ಸ್ಕೋರ್, 4-9. ಆರು 9. ಆರು 9 ಸ್ಕೋರ್, ರೆಡ್ 6 ಬ್ಲೂ 9. ಇವ್ರೆ ಚೇರ್ ಮಕ್ ಕೂರ್ಬೇಕು, ಇವ್ರೆ ಕೂತು ಹೇಳ್ರಿ, ನೀವು ಕೂರ್ರಿ, ನಿಮ್ಮ ಎರಿನಾದೊಳಗಡೆ ನೀವು ಕೂಗಾಡ್ರಿ. ಟೈಮ್ ಬಹಳ ಅತ್ಯುತ್ತಮವಾಗಿ ಕುಸ್ತಿಯನ್ನ ಇಬ್ರು ಆಡಿದ್ದಾರೆ, ಬಹಳ ಚೆನ್ನಾಗಿ ಆಡಿದ್ದಾರೆ ಕುಸ್ತಿನ. ನೋಡಿ ಚಪ್ಪಾಳೆ ಮೂಲಕ ಇಬ್ಬರಿಗೂ ಅಭಿನಂದನೆ ಸಲ್ಲಿಸಬೇಕು. ವೆರಿ ಗುಡ್ ರವಿ, ವೆರಿ ಗುಡ್ ನವರಾಜ್. ಸೆಕೆಂಡ್, ಬಹಳ ಅತ್ಯುತ್ತಮವಾದ ಕುಸ್ತಿ ರವಿ. ಸೆಕೆಂಡ್ ಮಾಡಿ, ಬಹಳ ಚೆನ್ನಾಗಿ ಆಡಿದಿರಿ. ಸ್ಕೋರ್ 8-9. ಕೆಂಪು ಪಟ್ಟಿ ಅವರಿಗೆ 8, ನೀಲಿ ಅವರಿಗೆ 9. ಸರ್ಕಸ್ ನೆಕ್ಸ್ಟ್ ಬಾಟ್ ರೆಡಿ ನೀವು. ಮಿಥುನ್ ಎಲ್ಲಿದ್ದೀರಿ? ಮಿಥುನ್ ಶಿವಾಜಿ ಸರ್ಕಸ್, ಮನೀಶ್ ಬದ್ರಿಯಾ ಹೆಲ್ತ್ ಲೀಗ್. ಮನೀಶ್ 4 ಅಂಕ, ಕೆಂಪು ಪಟ್ಟಿ ಅವರಿಗೆ 4. ಮಿಥುನ್ ಶಿವಾಜಿ, ಮಿಥುನ್ ಎಲ್ಲದಿರಿ? ಮಿಥುನ್ ಕೈ ಎತ್ರಿ. ಓಕೆ. ಮನೀಶ್ ಬದ್ರಿಯಾ ಹೆಲ್ತ್ ಲೀಗ್. ಸರ್ ಸ್ಕೋರು 4-2.
4-4. ಮನೀಶ್ ಬದಿಯಾ ಮನೀಶ್ ಹೇಳಿದ್ರಿ ಮನೀಶ್ ಬದ್ರಿಯಾ ಹೆಲ್ತಿ. ಅದಾದಮೇಲೆ 84 kg ವಿಭಾಗದ ಕುಸ್ತಿಪಟುಗಳು ಇರಬೇಕು. 84 kg ವಿಭಾಗದಲ್ಲಿ ನಟರಾಜ್ ಶಿವಾಜಿ ಬಿಸ್ಕಲ್, ಘನಶ್ಯಾಮ್ ಆಂಜನೇಯ ಜಜಿತ್ಲು. ಅದಾದಮೇಲೆ ಅಜಯ್ BB ಬೆಂಗ್ರೆ, ಪ್ರಥಮ್ DVH ತಟಲ್ಕಾಡು. ಓರ್ವನ್ ಲೆನ್ಸಿ ಶಿವಾಜಿ ಬಿಸ್ಕಲ್ ರೆಡ್, ಅಸ್ಗರ್ ಅಲಿ ಬದ್ರಿಯಾ ಹೆಲ್ತಿ ಬ್ಲೂ, ಸುಲ್ತಾನ್ ನಾಲ್ಕು ಸ್ಕೋರ್. ಮನೀಶ್ ಬದ್ರಿಯಾ ಹೆಲ್ತಿ ಬ್ಲೂ ಕಾಸ್ಟ್ಯೂಮ್. ಮನೀಶ್ ಬ್ಲೂ ಕಾಸ್ಟ್ಯೂಮ್. Time up, no point. ಘನಶ್ಯಾಮ್ ನೀವು ಆ ಮೂಲೆ ಒಳಗಡೆನೆ ಇದ್ಬಿಡಿ, ಅಲ್ಲಿ ಆ ನೀಲಿ ಅಲ್ಲಿಂದ ಸ್ಟಾರ್ಟ್. ಇಲ್ಲಿ ಇದು ಇವರೇ ರೆಡ್ ಆ ಕಾರ್ನರು, ಬ್ಲೂ ಆ ಕಾರ್ನರ್ ಒಳಗಡೆ ಇದ್ಬಿಡಿ. ಇದಕ್ಕೆ ತೆಗೆದುಬಿಡಿ, ಇದನ್ನ ಈ ಕಡೆ ಇವರೇ ಚೇರ್ ತೆಗೆದುಬಿಡ್ರಿ. ಆ ಕಡೆ ಹಾಕ್ಬಿಡಪ್ಪ ಅದನ್ನ ಆ ಕಡೆ. ಹಾಂ, ಎರಡು ಅಂಕ ರೆಡ್ಡಿ ಪಟ್ಟಿ ಅವರಿಗೆ. 6-4. ಸ್ಕೋರ್ 6-4. ಸ್ಕೋರ್. ಒಬ್ರು ಹಿಂದೆ ಹೋಗಿ ಕಡೆಯಿಂದ ಮ್ಯಾಚ್ ಬಿಟ್ಟು ಹಿಂದ್ಗಡೆ ಕುರಿ ಚೇರ್ ಮೇಲೆ ಹಿಂದ್ಗಡೆ ಹೋಗಿವ್ರೆ. ಒಬ್ರು ಹಿಂದೆ ಹೋಗಿರೋ ಕಡೆ ಇಲ್ಲ, ನೀನೇ ಕೂತ್ ಹೇಳ್ಬಿಡಪ್ಪ. ಮತ್ತೆ ಇಬ್ರೆಲ್ಲ ಎಲ್ಲರೂ ಇಲ್ಲ, ಒಬ್ಬ 6-8 ಸ್ಕೋರ್. ಆರು ಎಂಟು. ಮತ್ತೆರಡು ಅಂಕ ನೀಲಿ ಪಟ್ಟಿ ಅವರಿಗೆ. ಸ್ಕೋರ್ ಕೆಂಪು ಪಟ್ಟಿ ಅವರಿಗೆ 6, ನೀಲಿ ಅವರಿಗೆ 10 ಅಂಕ. ಇನ್ನು 84 kg ವಿಭಾಗದ ಕುಸ್ತಿಪಟುಗಳು ತಯಾರಾಗಬೇಕು. ಅದಾದ ನಂತರ ಪ್ಲಸ್ 84 kg ವಿಭಾಗದ ಕುಸ್ತಿಪಟುಗಳು ಸಹ ತಯಾರಾಗುತ್ತೆ. ನಟರಾಜ್ ಹಾಗೂ ಘನಶ್ಯಾಮ್ ನೀವು ರೆಡಿ ಆಗಬೇಕು. ಮತ್ತೆರಡು
ಕುಸ್ತಿ ಚಿತ್ತ ಆಧಾರದಲ್ಲಿ ತೀರ್ಮಾನ ಆಗಿದೆ. ಈಗ ನೀಲಿ ಕಾಸ್ಟ್ಯೂಮ್ ಕಟ್ಟಿರ್ತಕ್ಕಂಥ ಕುಸ್ತಿಪಟು ಅನೀಶ್ ಅವರು ಮುಂದಿನ ಸುತ್ತನ್ನು ತಲುಪಿದರು. ಕುಸ್ತಿ ಬಹಳ ಅತ್ಯುತ್ತಮವಾಗಿ ನಡೆದಿದೆ. ಇದು ಚಪ್ಪಾಳೆಯ ಮೂಲಕ ಕುಸ್ತಿಪಟುಗಳಿಗೆ ಅಭಿನಂದನೆ ಸಲ್ಲಿಸಬೇಕು. ಮನೀಶ್ ಬದ್ರಿಯಾ ಹೆಲ್ತ್ ಅವರು ಇಂಜುರಿ ಆಗಿರೋದ್ರಿಂದ ಅವ್ರು ಬರೋದಿಲ್ಲ ಅಂತವ್ರು, ಹಾಗಾಗಿ ಇವರಿಗೆ ವಾಕ್ ಓವರ್ ಕೊಡಬೇಕು. ಅನೀಶ್ ರೆಡಿ ಇದ್ದೀರಲ್ಲ? ನೆಕ್ಸ್ಟ್ ಮಿಥುನ್ ಶಿವಾಜಿ ಸರ್ಕಲ್. ಅರವತ್ತರಲ್ಲಿ ರೆಡಿ ಇರಬೇಕು. ಗಗನ್ ಶೆಟ್ಟಿ ಶಿವಾಜಿ ಫಿಸಿಕಲ್, ಅನನ್ಯ ಬಿ ಬೆಂಗ್ರೆ ನೀವು ರೆಡಿ ಇರ್ಬೇಕಲ್ಲಿ. ಅದೇ ರೀತಿ ಅಶ್ವಿನ್ ರಾಮಾಂಜನೇಯ ಅಡ್ಯಾರ್ ಪಡವ್, ನಾಗರಾಜ್ DP ಚಿತ್ರಾಪುರ ನೀವು ರೆಡಿ ಇರ್ಬೇಕು ನೋಡ್ರಿ. ನೀವು ಇದಾದ ತಕ್ಷಣನೇ ಆಡಿಸ್ತೇವೆ ನಾವು. ಅಲ್ಲಿ ರೌಂಡ್ ರಾಬಿನ್ ಇದೆ, ಹಾಗಾಗಿ ನಿಮಗೂ ಆಡಿಸ್ಲಿಕ್ಕೆ ನಾವು ರೆಡಿ ಆಗ್ತಿದ್ದೀವಿ. ಈಗ ನಡೀತಾ ಇರ್ತಕ್ಕಂಥ ಕುಸ್ತಿ ತುಳುನಾಡ ಕೇಸರಿ ವಿಭಾಗದಲ್ಲಿ ಫೈನಲ್ ಹಂತವನ್ನ ನವರಾಜ್ ಅವರು ತಲುಪಿದ್ದಾರೆ. ಅವರು ಮತ್ತೊಂದು ಸೆಮಿಫೈನಲ್. ಅನೀಶ್ ಬರೀ ಒಳಗಡೆ. ಅನೀಶ್ ಆಂಜನೇಯ ಶಶಿತ್ಲು ರೆಡ್, ಅದೇ ರೀತಿ ಮಿಥುನ್ ಶಿವಾಜಿ ಸರ್ಕಸ್ ಬ್ಲೂ. ಇನ್ನು 84 kg ವಿಭಾಗದಲ್ಲಿ ಅಜಯ್ BB ಬೆಂಗ್ರೆ ರೆಡ್ ಕಾಸ್ಟ್ಯೂಮ್ ಹಾಗೂ ಓವರಿನ್ ಲೆನ್ಸಿ ಶಿವಾಜಿ ಫಿಸಿಕಲ್ ಬ್ಲೂ. ಒಳಗಡೆ. ಅದೇ ರೀತಿ ಸುಹೇಲ್ ಬದ್ರಿಯಾ ಫ್ರೆಂಡ್ಸ್ ರೆಡ್ ಹಾಗೂ ನಾಗರಾಜ್ ಶಿವಾಜಿ ಫಿಸಿಕಲ್ ಬ್ಲೂ. ನಟರಾಜ್ ಆರು 0. ಕೆಂಪು ಪಟ್ಟೆಯವರಿಗೆ 6, ನೀಲಿ ಅವರಿಗೆ ಯಾವುದೇ ಅಂಕ ಇಲ್ಲ. ಇನ್ನು 84 kg ವಿಭಾಗದಲ್ಲಿ ಅಜಯ್ BB ಬೆಂಗ್ರೆ ಎಲ್ಲದಿರಿ. ಅಜಯ್ BB ಬೆಂಗ್ರೆ ರೆಡ್, ಓರ್ಬಿನ್ ಲ್ಯಾನ್ಸಿ ಶಿವಾಜಿ ಫಿಸಿಕಲ್ ಬ್ಲೂ. ಬರೀ ಒಳಗಡೆ ಬನ್ನಿ. ಸುಹೇಲ್ ಬದ್ರಿಯಾ ಫ್ರೆಂಡ್ಸ್ ರೆಡ್, ನಟರಾಜ್ ಶಿವಾಜಿ ಫಿಸಿಕಲ್ ಬ್ಲೂ. ಆಡಿ ಖುಷಿಯಿಂದ ಆಡಿ, ಪ್ರಾಬ್ಲಮ್. ರಕ್ಷಿತ್ ಬರೀ ನೆಕ್ಸ್ಟ್ ರಕ್ಷಿತ್ ಎಲ್ಲದ್ರಿ. DVS ದಟ್ಟಲ ಕಾಡು. ಅದೇ ರೀತಿ ಮಿಥುನ್ ಶಿವಾಜಿ ಸರ್ಕಸ್ ರೆಡಿ ಆಗಿ ಬರ್ಬೇಕು ನೀವು. ನವೀನ್ ಹೌದು. Wait. ಇನ್ನು 84 kg ವಿಭಾಗದಲ್ಲಿ ರೆಡಿ ಇರ್ಬೇಕು ಅವರು. ಪ್ರಥಮ್ DVH ತಟ್ಟಲ್ ಕಾಡು ಹಾಗೂ
ಡ್ಯಾನ್ಸಿ ಶಿವಾಜಿ ಫಿಸಿಕಲ್ ರೆಡಿ ಇರ್ಬೇಕು ನೀವು. ಅದೇ ರೀತಿ ಮತ್ತೊಂದು ತೃತೀಯ ಸ್ಥಾನಕ್ಕಾಗಿ ಘನಶ್ಯಾಮ್ ಆಂಜನೇಯ ಶಶಿತ್ಲು ಹಾಗೂ ಸುಹೇಲ್ ಬದ್ರಿಯಾ ಫ್ರೆಂಡ್ಸ್ ರೆಡಿ ಇರ್ಬೇಕು. ನವೀದ್ ಇರ್ಷಾದ್. ಇದರಲ್ಲಿ ರಕ್ಷಿತ್ ಅವರು DVH ತೇಟಲಕಾಡಿನ ಕುಸ್ತಿಪಟು ಇವರು ತೃತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ತುಳುನಾಡ ಕೇಸರಿ ವಿಭಾಗದಲ್ಲಿ. ಇಸಾಮ್ ರವರು ಅತ್ಯಂತ ನವರಾಜ್ ಒಳ್ಳೆಯ ಪ್ರದರ್ಶನವನ್ನು ನೀಡಿದಂತಹ ಕುಸ್ತಿಪಟು ರನ್ನರ್ಸ್ ಅಪ್ ಮಾಸ್ಟರ್ ಶಿವಾಜಿ. ಇದು ತುಳುನಾಡ ಕೇಸರಿ ವಿಭಾಗದ ಕುಸ್ತಿ. ಇದು ನವರಾಜ್ ಶಿವಾಜಿ ಫಿಸಿಕಲ್ ಹಾಗೂ ಅನೀಶ್ ಆಂಜನೇಯ ಶಶಿತ್ಲು. ಇದು ಸಹ ತುಳುನಾಡ ಕೇಸರಿ ವಿಭಾಗದ ಕುಸ್ತಿ. ಇದು ನೋಡ್ರೆ ಸ್ಟಾರ್ಟ್ ಮಾಡಿ ಸರ್. ಇದು ಈ ದಿನದ ಈ ವರ್ಷದ 2019 ಕೊನೆಯ ಕುಸ್ತಿ, ತುಳುನಾಡ ಕೇಸರಿ ವಿಭಾಗದ ಕುಸ್ತಿ. ಇದು ರೆಡ್ ಕಾಸ್ಟ್ಯೂಮ್ನಲ್ಲಿ ನವರಾಜ್ ಶಿವಾಜಿ ಫಿಸಿಕಲ್ನವರು, ಅದೇ ರೀತಿ ಅನೀಶ್ ಅವರು ಆಂಜನೇಯ ಶಶಿತ್ಲು ಬ್ಲೂ ಕಾಸ್ಟ್ಯೂಮ್ನಲ್ಲಿ. ಈಗಾಗಲೇ ಬಹುಮಾನವನ್ನು ಪಡ್ಕೊಂಡಂತಹ ಕುಸ್ತಿಪಟುಗಳು ತಮ್ಮ ಕಾಸ್ಟ್ಯೂಮ್ ಮೇಲೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ವಿನಂತಿಸ್ತಾ ಇದ್ದಾವೆ. ದಯಮಾಡಿ ಎಲ್ಲರೂ ರೆಡಿಯಾಗಿರುವಂತೆ ವಿನಂತಿಸ್ತಾ ಇದ್ದಾವೆ. ನೀಲಿ ಅವರಿಗೆ ಒಂದು ವಾರ್ನಿಂಗ್ ಅನ್ನು ಕೊಡಲಾಗಿದೆ. ಈಗ ಇಬ್ಬರಿಗೂ ಸಹ ಯಾವುದೇ ಅಂಕ ಇಲ್ಲ. ಒಂದು ಅಂಕ ಕೆಂಪು ಪಟ್ಟಿ ಅವರಿಗೆ, ನೀಲಿ ಅವರಿಗೆ ಯಾವುದೇ ಅಂಕ ಇಲ್ಲ. ಒಂದು ಕೆಂಪು ಪಟ್ಟಿ ಅವರಿಗೆ. ರೈಟ್ಗೆ ಒಂದು ವಾರ್ನಿಂಗ್. ಟೈಮ್ ಅಪ್. ಸ್ಕೋರ್ 1-0.
ರೆಡ್ಗೂ ಸಹ ಒಂದು ವಾರ್ನಿಂಗ್ ಇದೆ ಈಗ. ಕಡೆಗೆ ಕೊಡಿ. ರೆಡ್ಗೂ ವಾರ್ನಿಂಗ್. ರೆಡ್ಗೂ ಸಹ ಒಂದು ವಾರ್ನಿಂಗ್ ಇದೆ ಈಗ. ಎರಡು ಅಷ್ಟೇ, 4, 5-0 ಸ್ಕೋರ್. ಮತ್ತೆ 2. ಏಳು 0 ಸ್ಕೋರ್. ಆಕ್ಟಿವ್ ಪೀರಿಯಡ್ ರೆಡ್ಡಿಗೆ. ಕಂಟ್ರೋಲ್ 7-1 ಸ್ಕೋರ್. ಸ್ಕೋರ್ 7-1. ರೆಡ್ ಓಡಬಾರ್ದಂಗೆ ಹತ್ರ. ಟೈಮ್ ಆಗಿದೆ. ಪ್ರಶಸ್ತಿ ವಿಜೇತ ಎಲ್ಲ ಕುಸ್ತಿಪಟುಗಳು ಕಾಸ್ಟ್ಯೂಮ್ ಮೇಲೆ ರೆಡಿಯಾಗಿ ಬರಬೇಕು. ಇನ್ನೊಂದು 2 ನಿಮಿಷದಲ್ಲಿ ಮುಖ್ಯ ವೇದಿಕೆಯಲ್ಲಿ ಪ್ರಶಸ್ತಿ ವಿಧಾನ ಪ್ರಧಾನ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಿದ್ದಾವೆ.